ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಹಾಗೂ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಮಂಗಳೂರಿನ ತುಳು ಭವನದಲ್ಲಿ ಒಂದು ದಿನದ ಮಹಿಳಾ ಸಾಹಿತ್ಯೋತ್ಸವವನ್ನು ಆಯೋಜಿಸಲಾಗಿತ್ತು. ಐಪಿಎಸ್ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ದೀಪ ಬೆಳಗಿಸುವ ಹಾಗೂ ಸಾಹಿತ್ಯವನ್ನ ಬಂಧನದಿಂದ ಮುಕ್ತಗೊಳಿಸುವ ಹಿನ್ನೆಲೆಯಲ್ಲಿ ಬಾಕ್ಸ್ಗೆ ಹಾಕಲಾಗಿದ್ದ ಬೀಗ ತೆಗೆಯುವ ಮೂಲಕ ಮಹಿಳಾ ಸಾಹಿತ್ಯೋತ್ಸವವನ್ನು ವಿಭಿನ್ನವಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಮಹಿಳಾ ಸಾಹಿತ್ಯ ಹಾಗೂ ಅದು ಬೆಳೀತಾ ಇರುವಂತಹ ಬಗ್ಗೆ ಸವಿಸ್ತರವಾಗಿ ವಿವರಿಸಿದರು. ಇನ್ನು ಕಾರ್ಯಕ್ರಮದ ಅಭ್ಯಾಗತರಾಗಿ ಭಾಗವಹಿಸಿದ ಬೆಂಗಳೂರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವನಮಾಲಾ ಸಂಪನ್ನ ಕುಮಾರ್ ಮಂಗಳೂರಿನ ಲೇಖಕಿಯರ ಬಗ್ಗೆ ಮಾತನಾಡುತ್ತಾ ಇಲ್ಲಿನ ಲೇಖಕಿಯರು ಎಲ್ಲಿ ಹೋದರೂ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ತಾರೆ ಎಂದ ಅವರು ವಿವಿಧ ಕಾರ್ಯಯೋಜನೆಗಳನ್ನ ವಿವರಿಸಿದ್ರು. ಲೇಖಕಿಯರಿಗೆ ಎಲ್ಲೆಲ್ಲಿ ವೇದಿಕೆ ಬೇಕೋ ಅಲ್ಲಲ್ಲಿ ಅವಕಾಶಗಳನ್ನ ನೀಡಲಾಗುವುದು. ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ್ಯ ಅಗತ್ಯ ಎಂದು ಹೇಳಿದ್ರು. ಇನ್ನು ಮಂಗಳೂರು ಕರಾವಳಿ ಲೇಖಕಿಯರ ವಾಚಕರ ಸಂಘದ ಅಧ್ಯಕ್ಷರಾದ ಶಶಿಲೇಖ ಬಿ ಮಾತನಾಡಿ ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಮಾಜಮುಖಿಯಾಗಿ, ವೈಚಾರಿಕತೆಯಾಗಿ ಬಹಳ ಗಂಭೀರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೇವೆ ಎಂದು ಸಂಘದ ಕಾರ್ಯವೈಖರಿಯನ್ನ ತಿಳಿಸಿದರು. ಇನ್ನು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸದಸ್ಯರಿಂದ ದಾಕ್ಷಾಯಿನಿ ಪ್ರಸಂಗದ ಯಕ್ಷಗಾನ ಬಾಯ್ಲಾಟ ಕೂಡ ನಡೆಯಿತು. ಕಾರ್ಯಕ್ರಮದಲ್ಲಿ ರೋಹಿಣಿ ಟೀಚರ್, ಡಾಕ್ಟರ್ ಶೈಲಜಾ, ಶ್ರೀಮತಿ ಅರುಣಾ ನಾಗರಾಜ್ ಸೇರಿದಂತೆ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸದಸ್ಯರು ಹಾಜರಿದ್ದರು. ಆಕೆಗೆ ಅಸ್ತಿತ್ವವಾದದ ಪ್ರಭಾವ ಆಕೆ ಮೇಲೆ ಬಹಳ ಇತ್ತು. ಎಕ್ಸಿಸ್ಟೆನ್ಷಿಯಲಿಸಮ್ ಅನ್ನೋದನ್ನ ಇಟ್ಟುಕೊಂಡು ಆಕೆ ಒನ್ ಇಸ್ ನಾಟ್ ವಾರ್ ರಾದರ್ ಬಿಕಮ್ಸ್ ವುಮನ್ ಅಂತಾಳೆ. ಈ ಮಾತಿಗೆ, ಈ ವಾಕ್ಯಕ್ಕೆ ಆ ಮಾತು ನಿಂತಿತ್ತು. ನಾನು ಇದ್ರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಜೆಂಡರ್ ಬಗ್ಗೆ ಮಾತನಾಡುವಾಗೆಲ್ಲ ಇದನ್ನು ನಾನು ಉಲ್ಲೇಖಿಸ್ತೇನೆ. ನಾನು ಸಾಮಾನ್ಯ ಕ್ಲಾಸ್ ಮಾಡೋಕ್ಕೆ ಹೋದಾಗ ಜೆಂಡರ್ ವೈಲೆನ್ಸ್ ಬಗ್ಗೆ, ಜೆಂಡರ್ ಸೆನ್ಸಿಟೈಸೇಷನ್ ಬಗ್ಗೆ, ಇದ್ರ ಬಗ್ಗೆ ಮಾತನಾಡುವಾಗ ನನಗೊಂದು ಲಾಭ ಏನು ಅಂತಂದ್ರೆ ಕನ್ನಡ ಸಾಹಿತ್ಯ ಓದೋದ್ರಿಂದ ನನಗೆ ಸ್ವಲ್ಪ ವಿಶೇಷ ಲಾಭ ಆಗಿದೆ. ಏನನ್ನೇ ಮಾತನಾಡುವಾಗಲೂ ಕೂಡ ಅದರ ತಾತ್ವಿಕ ಹಿನ್ನೆಲೆ ಜೊತೆ ನನಗೊಂದಿಷ್ಟು ಮಾತನಾಡೋಕ್ಕೆ ಸಾಧ್ಯ ಆಗೋದು. ನಾನು ಲಾ ಬಗ್ಗೆ ಮಾತಾಡ್ಬೋದು, ಮಹಿಳೆಯರ ಬಗ್ಗೆ ಆಗ್ತಾ ಇರೋದು ದೌರ್ಜನ್ಯದ ಬಗ್ಗೆ ಮಾತಾಡ್ಬೋದು, ಆ ದೌರ್ಜನ್ಯದ ಬಗ್ಗೆ ಸಂಬಂಧಪಟ್ಟ ಕಾನೂನು ಏನಿದೆ ಅಂತ ಮಾತಾಡ್ಬೋದು. ಕಾನೂನು ಬಗ್ಗೆ ಮಾತಾಡೋದು ನನಗೆ ಅದಕ್ಕೆ ತಾತ್ವಿಕ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟತೆ ಸಿಗುವ ಹಾಗೆ ನನಗೆ ಕನ್ನಡ ಸಾಹಿತ್ಯದ ಅಧ್ಯಯನ. ನಮ್ಮ ಲೇಖಕಿಯರ ಸಂಘದಲ್ಲಿ ನಾವೀಗ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸಶಕ್ತವಾದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ತಂಡ ನಮ್ಮೊಂದಿಗಿದೆ. ಸಾಕಷ್ಟು ಕೆಲಸಗಳನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತಿದ್ದೀವಿ. ಅವರ ಪ್ರೀತಿ ಮತ್ತು ಸಮಯ ಎಲ್ಲವನ್ನ ಲೇಖಕಿಯರ ಸಂಘದ ಅಭ್ಯುದಯಕ್ಕೆ ನಮ್ಮ ಜೊತೆಗೆ ಅವರು ಸಹಕರಿಸ್ತಾ, ಕೊಡ್ತಾ, ನೀಡ್ತಾ ಬರ್ತಾ ಇದ್ದಾರೆ. ನಮ್ಮ ಸುತ್ತ ನಡೆಯುವಂಥ ಏನು ಅನ್ಯಾಯ, ಹಿಂಸೆ ಏನಿದೆ ಅದನ್ನು ಎದುರಿಸಿ ನಿಲ್ಲುವಂಥ ಒಂದು ಮನಶಕ್ತಿ, ದೃಢತೆಯನ್ನು ನಾವು ಸಾಹಿತ್ಯದಿಂದಲೇ ಪಡಿಬೇಕು. ಯಾವುದೇ ಯಾವುದೇ ಸಮಸ್ಯೆಗಳಿರಲಿ ಅವುಗಳನ್ನು ಸವಾಲುಗಳನ್ನಾಗಿ ಸ್ವೀಕರಿಸುವಂಥದ್ದು, ಅವುಗಳನ್ನು ನಿಭಾಯಿಸುವಂಥದ್ದು, ಇದು ನಮಗೆ ಸಾಹಿತ್ಯದಿಂದಲೇ ಒದಗಬೇಕು. ಹಾಗಾಗಿ ಸಾಹಿತ್ಯ ನಮ್ಮ ಅಸ್ಮಿತೆಯನ್ನು ಕಂಡುಕೊಳ್ಳುವಂಥ ಒಂದು ಪರಿಕರ. ಅದನ್ನು ನಾವು ಸಾಹಿತ್ಯವನ್ನು ನಮ್ಮದಾಗಿಸಿಕೊಳ್ಳುವುದು. ಆ ನೆಲೆಯಲ್ಲಿ ಇಂಥ ವಿಚಾರಗೋಷ್ಠಿಗಳು, ಇಂಥ ಮಹಿಳಾ ಸಾಹಿತ್ಯೋತ್ಸವಗಳು ಬಹುಶಃ ಬಹಳಷ್ಟು ಪರಿಣಾಮಕಾರಿ ಆಗ್ತವೆ ಎಂದು ಭಾವಿಸ್ತೇನೆ. ನಮ್ಮ ಮೇಲೆ ಸದಾ ಅಸೂಯೆ ಪಡೆಯುತ್ತಿರುವ ಆ ದೈತ್ಯರು ಕಠಿಣವಾದ ತಪಸ್ಸನ್ನು ಆಚರಿಸಿ ಸೊಕ್ಕಿ ಸ್ವರ್ಗದಡಿಗೆ ಬರುವುದು ಸರ್ವೇ ಸಾಮಾನ್ಯವಾದ ವಿಚಾರವಾಗಿದೆ. ಈ ತನಕ ಬಂದವರೆಲ್ಲ ಅಳಿದು ಹೋಗಿದ್ದಾರೆ. ಮಿಕ್ಕುಳಿದವರನ್ನು ಹರಿಹರರ ಸಹಾಯದಿಂದ ಯಮನಾಲಕ್ಕೆ ಅಟ್ಟಿದ್ದೇವೆ. ಹಿರಿಯ ಬಾಯಿಗಳು ಎನ್ನುವ ದಾಯಾದಿ ಮತ್ಸರದಿಂದ ಅವರು ಮತ್ತೊಮ್ಮೆ ಬಂದರೆ ನಿಮ್ಮ ಅಭಿಪ್ರಾಯವೇನು? ಬಲು ದೋಷವಾಯಿತು. ಆಗ ವಾಯು ಬಲ್ಲಿಂದ ಬಂದಿರಯ್ಯ ಭೂಮಿ ದೇವಾ, ಭೂಮಿ ದೇವಾ,
ದಕ್ಷನ ದೇಹ ಮಾತ್ರ ಇದೆ. ದಕ್ಷನ ಶಿರವನ್ನು ಈಗಾಗಲೇ ವೀರಭದ್ರನು ಕತ್ತರಿಸಿ ಯಾಗಕ್ಕೆ ಆಹುತಿಗೈದಿದ್ದಾನೆ. ಆದುದರಿಂದ ಅವನಿಗೆ ಆಡಿನ ಶಿರವನ್ನು ಜೋಡಿಸಿ ಜೀವಕಳೆಯನ್ನು ನೀಡುತ್ತೇನೆ. ಶುಭವಾಗಲಿ. ಮಂದಬುದ್ಧಿಯ ಅಹಂ ನಾಶವಾಗಲಿ. ಸತ್ಯ ಸದ್ಗುಣಗಳು ಜಗದಲ್ಲಿ ಮೆರೆಯಲಿ. ಋಷಿ ಮುನಿಗಳು ಸೇರಿದಂತೆ ನಾವೆಲ್ಲರೂ ಯಾಗವನ್ನು ಸಮಾಪ್ತಿಗೊಳಿಸೋಣ. ಆಡಿನ ಶಿರವನ್ನು ಜೋಡಿಸಿದ ಕ್ಷಣ ಗಾಢದಿಂದ ಬಿಸಲು ಕೂಡಿ ಸಮಸ್ತ ದೇವತೆಗಳು ಋಷಿಗಳು ಮಾಡಿದ ಯಜ್ಞಗಳ. ಆಡಿನ ಶಿರವನ್ನು ಜೋಡಿಸಿದ ಕ್ಷಣ ಗಾಢದಿಂದ ಬಿಸಲು ಕೂಡಿ ಸಮಸ್ತ ದೇವತೆಗಳು ಋಷಿಗಳು ಮಾಡಿದ ಯಜ್ಞಗಳ ಮಾಡಿ